ಹರೇ ಶ್ರೀನಿವಾಸ. ನಮಗೆ ನಿನ್ನೆ ದ್ವಾದಶಿ ಇತ್ತು. ನಿನ್ನೆ ದ್ವಾದಶಿ ಕೃಷ್ಣನ ಅಲಂಕಾರ, ಆನಂತರ ಮೊನ್ನೆ ಕೃಷ್ಣನ ಅಲಂಕಾರ ಎಲ್ಲನೂ ಹಾಕ್ತಾಯಿದ್ದೀನಿ. ಮುತ್ತಿನ ಕವಚ ಮತ್ತು ವಿಶ್ವರೂಪ ಆ ಕವಚಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡಿ ತುಂಬ ಚೆನ್ನಾಗಿತ್ತು. ನಿನ್ನೆ ಭೋಜನ ಶಾಲೆ ದೇವರ ಅಲಂಕಾರನೂ ತುಂಬ ಅದ್ಭುತವಾಗಿತ್ತು. ನೋಡ್ಬೋದು ನೀವು, ಇಲ್ಲಿ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ. ತುಂಬ ಶ್ರಮವಹಿಸಿ ಮಾಡ್ತಾರೆ ಅವರು. ಆನಂತರ ತಿರುಪತಿಯಲ್ಲಿ ತಿರುಚಾನೂರಲ್ಲಿ ಬ್ರಹ್ಮರಥೋತ್ಸವ ಸ್ಟಾರ್ಟ್ ಆಗಿದೆ, ಬ್ರಹ್ಮೋತ್ಸವ. ನಿನ್ನೆ ಶೇಷವಾಹನ ಎಲ್ಲ ಇತ್ತು, ಧ್ವಜಾರೋಹಣ ಎಲ್ಲ ನೋಡ್ಕೋತಾ ಬನ್ನಿ. ಯಾರು ಬೇಕಾದ್ರೆ TTDಯಲ್ಲಿ ನೋಡ್ಕೋತಾ ಬರ್ಬೋದು. ನನ್ನ ಮನೆಯಲ್ಲಿನ ಸಿಂಪಲ್ ರಂಗೋಲಿ ನೋಡ್ಬೋದು. ಮೊನ್ನೆ ಸಂಕ್ರಾಂತಿ ಇದ್ದಿದ್ದು, ಏಕಾದಶಿ ಆದ ಕಾರಣ ನಿನ್ನೆ ಸಂಕ್ರಾಂತಿ ಆಚರಣೆ ಮಾಡಿದರು ಸೋದೆಮಠ ಉಡುಪಿಯಲ್ಲಿ, ಅದನ್ನೂ ನೋಡ್ಕೋತಾ ಬನ್ನಿ. ಆಮೇಲೆ ಉಂಡಾರು ದೀಪೋತ್ಸವದ ಕೆಲವು ಫೋಟೋಸನ್ನೆಲ್ಲ ಹಾಕಿದ್ದೀನಿ, ಅದನ್ನು ನೋಡ್ಕೋತಾ ಬನ್ನಿ. ತುಂಬ ಚೆನ್ನಾಗಿ ಕಾಣ್ತಾಯಿದ್ರು ದೇವರು, ಅದಕ್ಕೆ ಹಾಕಬೇಕು ಅನ್ನಿಸ್ತು, ಹಾಕದೆ ನೋಡ್ಬೋದು. ನಮ್ಮ ಸ್ವಾಮೀಜಿಗಳು ಅಲ್ಲಿಗೆ ಹೋಗಿದ್ದರು, ನೀವು ಅದನ್ನು ನೋಡ್ಬೋದು. ಇನ್ನು ದ್ವಾದಶಿಗೆ ಏನೆಲ್ಲ ಮಾಡಿದೆ ಅದನ್ನೆಲ್ಲ ನೋಡ್ಕೋತಾ ಬರೋಣ ನೋಡಿ. ಆನಂತರ ದ್ವಾದಶಿಗೆ ನೋಡಿ ಅನ್ನಕ್ಕೆ ಇಟ್ಟಿದ್ದೀನಿ, ಕಾಣ್ಬೋದು. ಆನಂತರ ಪಡ್ಡುಗೆ ರುಬ್ಬಿಟ್ಟಿದೆ, ಪಡ್ಡು ಮತ್ತು ದೋಸೆ ಹಿಟ್ಟು ರುಬ್ಬಿಟ್ಟಿದೆ. ಡೀಟೇಲ್ ಆಗಿ ಹೇಳಿಲ್ಲ ಅದನ್ನ, ನಾನು ನಿಮಗೆ ಜಸ್ಟ್ ವಿಷಯ ತೋರಿಸ್ತಾ ಇದ್ದೀನಿ ಅಷ್ಟೇ. ಆನಂತರ ಚಟ್ನಿಗೆ ನೋಡ್ಬೋದು ನೀವು ಮಾಡಿಟ್ಕೊಂಡು, ಒಂದೆಲಗ ಚಟ್ನಿ, ಅದಕ್ಕೆ ತೆಂಗಿನಕಾಯಿ ಒಂದು ಹಾಕೋಬೇಕಿತ್ತು, ಕಾಯಿಮೆಣಸು, ಒಂದೆಲಗ, ಸ್ವಲ್ಪ ಶುಂಠಿ, ಇಂಗು, ಉಪ್ಪು, ಆಮೇಲೆ ಮಾವಿನ ಕಾಯಿ ಇತ್ತು, ಅದನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಆನಂತರ ಈ ಕಡೆಯಿಂದ ಸಾಂಬಾರಿಗೆ ಬೇಯಲಿಕ್ಕೆ ಇಟ್ಟಿದ್ದೆ, ಸೌತೆಕಾಯಿ ಸಾಂಬಾರು, ಬೇಳೆ ಹಾಕದೆ ಮಾಡೋಣ ಅಂತ. ಯಾಕಂದರೆ ಎಲ್ಲನೂ ಬೇಳೆ ಇದೆಯಲ್ಲ, ಅದಕ್ಕೆ ಆದ ಕಾರಣ ನಾನು ಈ ಥರ ಮಾಡಿದ್ದೆ ನೋಡಿ. ಸಾಮಾನ್ಯ ಏನು ಬೇಕು ಅಂತೆಲ್ಲ ನೋಡೋಣ. ಕೊತ್ತಂಬರಿ 1 ಚಮಚ, ಅರ್ಧ ಚಮಚ ಜೀರಿಗೆ, ಕೆಂಪು ಮೆಣಸು, ಕರಿಬೇವಿನ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಇಂಗು, ಆಮೇಲೆ ತೆಂಗಿನಕಾಯಿ ಹಾಕ್ಕೊಳ್ಬೇಕು ಅದಕ್ಕೆ. ಇದು ಹಸಿ ಮಸಾಲೆ ಅಂತ ಹೇಳ್ತೀವಿ, ಇದಕ್ಕೆ ಒಗ್ಗರಣೆ ಹಾಕಲೇಬೇಕಾಗತ್ತೆ ನಾವು. ಇನ್ನೊಂದು ಸಲ ನೋಡ್ಕೋತಾ ಬನ್ನಿ. ಏನು ಗೊತ್ತಾ, ಕೊತ್ತಂಬರಿ ಎಲ್ಲ ಜಾಸ್ತಿ ಬೇಕಾಗಲ್ಲ, ನಾವು 1.5 ಲೀಟ್ರಷ್ಟು ಸಾಂಬಾರು ಮಾಡಲಿಕ್ಕೆ ಇಷ್ಟು ಮಸಾಲೆ ಸಾಕು. ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಆಮೇಲೆ ಉಪ್ಪು ಮತ್ತು ಬೆಲ್ಲ ಹಾಕೋದು ವಿಡಿಯೋ ಮಿಸ್ ಆಗಿದೆ. ಈ ತೆಂಗಿನಕಾಯಿನ ರುಬ್ಕೊಂಡು ಅದಕ್ಕೆ ಹಾಕ್ಕೊಂಡು ಆನಂತರ ಉಪ್ಪು ಬೆಲ್ಲ ಹಾಕ್ಕೊಂಡಿದ್ದೀನಿ, ಅದು ವಿಡಿಯೋ ಎಲ್ಲೋ ಮಿಸ್ ಆಗಿದೆ. ಹುಣಸೆ ಹಣ್ಣನ್ನು ನಾನು ಸಾಧಾರಣವಾಗಿ ಮಿಕ್ಸಿಗೆ ಹಾಕ್ಕೊಳ್ತೇನೆ. ಮೊನ್ನೆ ಒಬ್ಬರು ಕಮೆಂಟ್ಸಲ್ಲಿಯೂ ಕೇಳಿದರು, ಮೊನ್ನೆ ವಿಡಿಯೋದಲ್ಲಿ ಮಿಸ್ ಆಗಿತ್ತು, ಅದು ಇವತ್ತು ತೋರಿಸ್ತಾ ಇದ್ದೀನಿ. ಎಲ್ಲನೂ ಮಿಕ್ಸಿಗೆ ಹಾಕಿ ಉಪ್ಪು ಬೆಲ್ಲ ಹಾಕ್ಕೊಳ್ಳೋದೇ ಅದೇ ವಿಡಿಯೋ ಮಿಸ್ ಆಗಿದೆ. ಅದನ್ನ ಹಾಕಿ ಒಂದು ಕುದಿ ಬರಿಸಿದ್ರೆ ಆಗಿಬಿಡ್ತು. ಆಮೇಲೆ ಇದಕ್ಕೆ ಹಸಿ ಮಸಾಲೆ ಹಾಕುವ ಕಾರಣ ಒಗ್ಗರಣೆ ಅಂತೂ ಹಾಕ್ಕೊಂಡ್ರೆ ತುಂಬ ಚೆಂದ ಆಗುತ್ತೆ, ಒಗ್ಗರಣೆ ಹಾಕ್ಕೊಳ್ಬೇಕು ಇದಕ್ಕೆ. ಆನಂತರ ಸ್ವಲ್ಪ ಏನು ಗೊತ್ತಾ, ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ, ತೆಂಗಿನಕಾಯಿ ಜೊತೆ ರುಬ್ಕೊಳ್ಳುವಾಗ ಹಾಕಿ, ತುಂಬ ಅದ್ಭುತ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಆನಂತರ ಒಗ್ಗರಣೆ, 1 ಚಟ್ನಿಗೆ, 1 ಕೋಸಂಬರಿಗೆ, ಆನಂತರ ಸಾಂಬಾರಿಗೆ, 3ಕ್ಕೂ ಒಟ್ಟಿಗೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಉದ್ದಿನಬೇಳೆ, ಸಾಸಿವೆ, ಕೆಂಪು ಮೆಣಸು, ಇಂಗು ಮತ್ತು ಕರಿಬೇವಿನ ಸೊಪ್ಪು ಇಷ್ಟು ಹಾಕಿಬಿಟ್ಟು, ಒಣಗಿದ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ನೀವು ನೋಡ್ಬೋದು ಇಲ್ಲಿ. ಆನಂತರ ನೋಡಿ ಚಟ್ನಿಗೆ ರುಬ್ಕೊಳ್ಳೋಣ. ಕಾಯಿ ಮೆಣಸು ಅದೆಲ್ಲ ಹಾಕಿ ಮಾಡೋದ ಚಟ್ನಿ ರುಬ್ಕೊಂಡು ಅದಕ್ಕೂ ಒಂದು ಒಗ್ಗರಣೆ ಹಾಕಬೇಕು. ನಾನೇನು ಮಾಡ್ತೀನಿ ಗೊತ್ತಾ, ತೆಂಗಿನಕಾಯಿ ತುರಿಯೋಕ್ಕೆ ಟೈಮ್ ಆಗಲ್ಲ ಅಂತ ಚಾಕುನಲ್ಲೇ ಕಟ್ ಮಾಡಿ ತೆಗೆದು ಬಿಡ್ತೀನಿ. ಆನಂತರ ನೋಡಿ ಅದಕ್ಕೆ ಒಗ್ಗರಣೆ ಒಂದು ಹಾಕ್ಕೊಳ್ಳಿ. ಹಸಿ ತೆಂಗಿನಕಾಯಿ ಆವಾಗ ಹೊಡೆದ ತೆಂಗಿನಕಾಯಿ ಆದರೆ ಒಳ್ಳೆಯದಾಗ್ತದೆ, ಮಿಕ್ಸಿಗೆ ಹಾಕಿದರೆ ಮಿಕ್ಸಿಗೂ ಏನು ತೊಂದರೆ ಬರೋದಿಲ್ಲ. ಆನಂತರ ಸ್ವಲ್ಪ ಕೋಸಂಬರಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿದೆ. ನಾನು ನೆಲಗಡಲೆ ಏನು ಗೊತ್ತಾ, ನೆನೆಸಿಬಿಟ್ಟು ಬೇಯಕ್ಕಿಟ್ಟಿದ್ದೆ. ಅದನ್ನ ಬೇಯಕ್ಕಿಟ್ಟು ಉಪ್ಪು ಹಾಕಿ ಬೇಯಕ್ಕಿಡಬೇಕು, ಮುಳುಗುವಷ್ಟು ನೀರು ಹಾಕಿ ಉಪ್ಪು ಹಾಕಿ ಬೇಯಕ್ಕಿಟ್ಟರೆ ನೀಟಾಗಿ ಬೇಯುತ್ತೆ. ಆನಂತರ ಈ ಸೌತೆಕಾಯಿನೂ ಸ್ವಲ್ಪ ಚೌಕ ಅಂದರೆ ಕ್ಯೂಬಾಗಿ ಕಟ್ ಮಾಡಬೇಕು, ಕೊಚ್ಚಬಾರ್ದು, ಇದಕ್ಕೆ ಕೊಚ್ಚಿದ್ರೆ ಚೆನ್ನಾಗಾಗೋದಿಲ್ಲ. ಇದು ಎಲ್ಲ ಕಟ್ ಮಾಡಿ ಇಟ್ಕೊಂಡು ನೋಡಿ. ಆನಂತರ ಮಾವಿನಕಾಯಿ ಇತ್ತಲ್ಲ, ಅದು ಚಿಕ್ಕ ಪೀಸು, ಹುಳಿ ಬದಲಿಗೆ ಮಾವಿನಕಾಯಿನೇ ಹಾಕಿದ್ದೆ, ನೋಡ್ಬೋದು. ಆನಂತರ ಈ ಬೇಯಿಸಿಟ್ಟಿದ್ದ ನೆಲಗಡಲೆ ಉಂಟು ನೋಡಿ, ಅದರ ನೀರು ತೆಗೆದು, ಸ್ವಲ್ಪ ನೀರು ಉಳ್ಕೊಂಡಿರುತ್ತೆ ನೋಡಿ, ಸ್ವಲ್ಪ ನೀರು ಉಳ್ಕೊಂಡಿದೆ, ನೀರು ತೆಗೆದು ಅದಕ್ಕೆ ಹಾಕಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಬೇಕು ಅಂತ ಹೇಳಿಲ್ಲ, ಹಾಕ್ಕೊಳ್ಳೋರು ಅದೇ ನೀವು ಈರುಳ್ಳಿ ಮತ್ತು ಟೊಮೆಟೊ ಇದಕ್ಕೆ ಹಾಕ್ಕೊಳ್ಬೋದು.
ತುಂಬಾ ಚೆನ್ನಾಗಾಗುತ್ತೆ. ಕ್ಯಾಬೇಜು ಅದನ್ನೆಲ್ಲ ಕಟ್ ಮಾಡಿ ಹಾಕ್ಬೋದು. ನಾನು ದೇವರಿಗೆ ನೈವೇದ್ಯ ಇಡೋ ಕಾರಣ ಅದನ್ನೆಲ್ಲ ಹಾಕಿರಲಿಲ್ಲ. ಆನಂತರ ಒಂದು ಸ್ವಲ್ಪ ಒಗ್ಗರಣೆ ಅದಕ್ಕೆ ಒಂದು ಮಾವಿನಕಾಯಿ ಇಲ್ಲದೆ ಇದ್ದರೆ ಅದಕ್ಕೆ ಇದು ಹಾಕ್ಕೊಳ್ಳಿ, ಟೊಮೆಟೊ ಅಥವಾ ನಿಂಬೆಹಣ್ಣು ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಹೊತ್ತು ತಿಂದರೆ ಹೊಟ್ಟೆ ಫಿಲ್ಲಿಂಗ್ ಅನಿಸುತ್ತೆ. ಪ್ರೋಟೀನು ತರಕಾರಿ ಎಲ್ಲ ಹೋಗೋ ಕಾರಣ ತುಂಬಾ ಹೆಲ್ಪ್ ಆಗುತ್ತೆ ಇದು. ನೋಡಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ನೋಡ್ಬೋದು. ನಾನಿವತ್ತು ಜಾಸ್ತಿ ಮಾಡಿಲ್ಲ. ನೋಡಿ, ಪಡ್ಡುದು ಅದಕ್ಕೆ ತುಪ್ಪ, ಎಣ್ಣೆ, ನಾನು ಏನು ಗೊತ್ತಾ, ಎಣ್ಣೆ, ತುಪ್ಪ, ರಿಫೈನ್ಡ್ ಆಯಿಲ್, ಕೋಕೋನಟ್ ಆಯಿಲ್ ಇದ್ದರೆ ನನ್ನ ಹತ್ರ ಸಾಸಿವೆ ಎಣ್ಣೆ, ಆನಂತರ ಇದು ಎಳ್ಳೆಣ್ಣೆ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ನೋಡಿ, ಪಡ್ಡು ರೆಡಿ ಮಾಡ್ಕೊಳ್ಳೋಣ. ಪಡ್ಡುಗೆ ಏನು ಗೊತ್ತಾ, ನಾನು 7 ವಾಟಿ ಅಕ್ಕಿಗೆ, ನಾನು 3-4 ದಿವಸಕ್ಕೆ ರುಬ್ಬಿಡೋದ್ರಿಂದ 7 ವಾಟಿ ಅಕ್ಕಿಗೆ 1 ವಾಟಿಯಷ್ಟು ಉದ್ದು, ಅರ್ಧ ವಾಟಿಯಷ್ಟು ಅದಕ್ಕೆ ಅವಲಕ್ಕಿ, ಆಮೇಲೆ 1 ಹಿಡಿ ಮೆಂತೆ, 1 ಹಿಡಿ ಹೆಸರುಬೇಳೆ, 1 ಹಿಡಿ ಕಡಲೆಬೇಳೆ ಹಾಕಿದ್ದೀನಿ. ನಿಮಗೆ ಬೇಕಂದರೆ ಡೀಟೇಲ್ ಆಗಿ ಹೇಳಿ, ನಾನು ಇನ್ನೊಂದು ಸಲ ತೋರಿಸ್ತೀನಿ. ಇದಕ್ಕೆ ಏನು ಗೊತ್ತಾ, ಹೆಸರುಬೇಳೆ ಮತ್ತು ಕಡಲೆಬೇಳೆ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಈ ಸಲ, ಮೆಂತೆ ಮತ್ತು ಉದ್ದಿನ ಜೊತೆಗೆ. ಇದು ಒಂಥರ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದರದ್ದು. ನಾನು ನೋಡಿ ಪಡ್ಡು ಮಾಡಿ ಸ್ವಲ್ಪ, ಅದು ಏನು ಗೊತ್ತಾ, ಫಸ್ಟ್ ಇದು ಒಂದು ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಕೊಡುತ್ತೆ, ಆಮೇಲೆ ನೀಟಾಗಿ ಬರುತ್ತೆ. ನೋಡಿ, ಸ್ವಲ್ಪ ನೀರು ಹಾಕಿ ಎಣ್ಣೆ ಹಾಕಿ ಎಣ್ಣೆ ಕೂಡ ಸ್ಪ್ರೇ ಕೂಡ ಮಾಡಿದೆ. ಅದು ಆದ ನೋಡಿ, ಆಗಿತ್ತು, ನೋಡ್ಬೋದು ನೀವಿಲ್ಲಿ. ಆಮೇಲೆ ದೋಸೆ ಕಾವಲಿ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕಿ, ನೇಂದ್ರ ಬಾಳೆಹಣ್ಣಿತ್ತು, ರಂಭಾ ಪಾಕ ಮಾಡೋಣ ಅಂತ ನೇಂದ್ರ ಬಾಳೆಹಣ್ಣನ್ನು ಕಟ್ ಮಾಡಿ ಡೈರೆಕ್ಟ್ ತವಕ್ಕೆ ಹಾಕ್ಕೊಂಡೆ, ನೋಡ್ಬೋದು. ಒಂದು ಅರ್ಧ-ಮುಕ್ಕಾಲು ಇಂಚು ದಪ್ಪದ ನೇಂದ್ರ ಬಾಳೆಕಾಯಿನ ಹಣ್ಣನ್ನು ಪೀಸ್ ಮಾಡ್ಕೊಂಡು ಮಾಡಬೇಕು. ಬಾಳೆಹಣ್ಣು ಮಾತ್ರ ತುಂಬ ಹಣ್ಣಾಗಿರಬೇಕು, ಇದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಅದನ್ನ ಇಟ್ಟು ನೀಟಾಗಿ ಜೋಡಿಸಿ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ಳಿ. ನಿಮಗೆ ಬೇಗ ಬೇಯಬೇಕು ಅನ್ನೋದಾದರೆ ಸ್ವಲ್ಪ ಅದನ್ನ ಮುಚ್ಚಿಟ್ಬಿಡಿ, ಆವಾಗ ಬೇಗ ಬೇಯುತ್ತೆ. ತುಂಬ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡೋರಾದರೆ, ಈ ಫಂಕ್ಷನ್ಗಳೆಲ್ಲ ಮಾಡೋರಾದರೆ ಡೀಪ್ ಫ್ರೈ ಮಾಡ್ತಾರೆ. ನಾನು ತುಪ್ಪ ಹಾಕಿ ಶಾಲೋ ಫ್ರೈ ಮಾಡ್ತೀನಿ. ಒಂದು 2-3 ಬಾಳೆಹಣ್ಣು ಸಾಕಾಗುತ್ತೆ. ತುಂಬಾ ಚೆನ್ನಾಗಾಗತ್ತೆ ಇದು. ಮಕ್ಕಳಿಗಂತೂ ಹೇಳಿ ಮಾಡಿಸ ಒಂದು 10 ನಿಮಿಷದಲ್ಲೆಲ್ಲ ಆಗಿಬಿಡುತ್ತೆ ಇದು. ಇದು ಒಂದು ಕೆಂಪು ಕಾದ್ರೆ ಸರಿ, ಇದು ಎಷ್ಟು ಬ್ರೌನ್ ಆಗುತ್ತೆ ಅಷ್ಟು ಒಳ್ಳೆಯದು, ಟೇಸ್ಟು ಕೊಡುತ್ತೆ ಇದು. ನೋಡಿ, ತುಪ್ಪ ಹಾಕ್ಕೊಳ್ಳಿ ಅದಕ್ಕೆ ಮೇಲಿಂದ, ನೀಟಾಗಿ ಅದನ್ನ ಕಾಯಕ್ಕೆ ಬಿಡಿ, ಕೆಂಪಾಗಬೇಕದು. ಒಂದು ಕಡೆಯಿಂದ ಪಡ್ಡೂ ಮಾರ್ತಾಯಿದ್ದೆ, ಒಂದು ಕಡೆ ಇದನ್ನು ಮಾರ್ತಾಯಿದ್ದೀನಿ, ನೀವು ಅಲ್ಲಿ ನೋಡ್ಬೋದು. ತೀರ ಅಡಿಮೇಲೆ ಮಾಡಿ ಹಾಕಿ ನೋಡಿ, ಇದು ಆಯ್ತು. ಇದು ಆದ ನಂತರ ಅದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ, ಸಾಧಾರಣ ಒಂದು ಬಾಳೆಹಣ್ಣಿಗೆ ಒಂದು 2 ಟೀ ಸ್ಪೂನಷ್ಟು ಬೆಲ್ಲ ಸಾಕಾಗತ್ತೆ. ಅಷ್ಟು ಬೆಲ್ಲ, ಆಮೇಲೆ ಸ್ವಲ್ಪ ಒಂದು 2 ಟೀ ಸ್ಪೂನಷ್ಟು ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿದರೆ ಆಗೋಯಿತು. ಸಪೋಸ್ ಜೇನುತುಪ್ಪ ಹಾಕಿಲ್ಲ ಅಂತಂದ್ರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ನೋಡಿ, ಬೆಲ್ಲ ಹಾಕ್ತಾಯಿದ್ದೀನಿ. ಉಪ್ಪು ಗಿಪ್ಪು ಎಲ್ಲ ಏನು ಬೇಡ ಇದಕ್ಕೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಿಹಿ ತಿನ್ನಬೇಕು ಅಂತಂದಾಗ ಬಾಳೆಹಣ್ಣಿದ್ರೆ ಈ ಥರ ಮಾಡ್ಕೋಬೋದು. ಇದು ಎಸ್ಪೆಷಲಿ ನೇಂದ್ರ ಬಾಳೆಹಣ್ಣಿಗೆ ಅಂತೂ ಭಾಳ ಒಳ್ಳೆಯದಾಗತ್ತೆ. ಬಾಕಿದು ನಾನು ಮಾಡಿ ನೋಡಿಲ್ಲ, ನೀವು ಮಾಡಿದವರಿದ್ದರೆ ನನಗೆ ಕಮೆಂಟ್ಸಲ್ಲಿ ಹೇಳಿ. ಎಲ್ಲ ಹಾಕಿ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸರಿ. ತೀರಾ ಬಿಸಿ ಇರಬೇಕಿದ್ರೆ ಜೇನುತುಪ್ಪ ಹಾಕೋಬೇಡಿ, ಬಿಸಿಗೆ ಯಾವತ್ತೂ ಜೇನುತುಪ್ಪ ಹಾಕೋಬಾರ್ದು. ನಾನು ತೆಗೆದು ಒಂದು 5 ನಿಮಿಷ ಆಗಿತ್ತು, ಆನಂತರ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಅದು ವಿಷ ಆಗುತ್ತೆ ಅಂತ ಹೇಳ್ತಾರೆ, ಜೇನುತುಪ್ಪನ ಯಾವತ್ತೂ ಬಿಸಿ ಮಾಡಬಾರ್ದು. ನೋಡಿ, ಇದು ಎಳ್ಕೊಂಡು ನೀರಾಗುತ್ತೆ ಒಂದು ಸ್ವಲ್ಪ ಹೊತ್ತಲ್ಲಿ, ಹಾಗೆ ಬಿಡ್ತು, ನೋಡ್ಬೋದು. ಆನಂತರ ಸರ್ವ್ ಯಾವ ಥರ ಮಾಡಿ ನೋಡಿ, ಬಾಳೆ ಎಲೆ ಕ್ಲೀನ್ ಮಾಡಿಕೊಂಡು ಫಸ್ಟು ತುಪ್ಪ ಹಾಕ್ಕೋಬೇಕು, ತುದಿಗೆ ಉಪ್ಪಿನಕಾಯಿ ಹಾಕ್ಕೊಂಡು, ಆನಂತರ ಕೋಸಂಬರಿ ಚಟ್ನಿ ಹಾಕ್ಕೊಂಡು, ಅನ್ನ, ಪಡ್ಡು ಅಥವಾ ಚಿತ್ರಾನ್ನ ಹಾಕ್ಕೊಂಡು ಗಂಜಿ ಹಾಕಿ ಸರ್ವ್ ಮಾಡಬೇಕು. ನೋಡ್ಬೋದು, ಸಾಂಬಾರು ಅಲ್ಲಿತ್ತು. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ಇವತ್ತಿನ ಅಡುಗೆ. ಲೈಕ್ ಮಾಡೋದನ್ನು, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೇನೆ. ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ವೀಡಿಯೋ ಇದೆ ನನ್ನ ಹತ್ರ. ಥ್ಯಾಂಕ್ ಯು.